ಗಜೇಂದ್ರನೇ, ನೀನಿಟ್ಟಂತಹ ಕಮಲದ ಹೂವನ್ನು ಶಿರದಲ್ಲಿ ಧರಿಸಿದ್ದೇನೆ ಗೊತ್ತಾ? ಮಕರನಿಂದ ಬಳಲಿದೆಯಾ? ಹೆದರಬೇಡ, ಆತನಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿ ನಿನ್ನನ್ನು ರಕ್ಷಿಸುತ್ತೇನೆ. ನೀನು ದಡವನ್ನು ಸೇರಿಸು.
ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಆತನ ಕೊರಳನ್ನು ಕತ್ತರಿಸಿದ ತಕ್ಷಣ ದಿವ್ಯವಾದ ಜ್ಯೋತಿಯನ್ನು ಮೇಲೆ ಅದೇನು ಬಗೆಯ ಈ ಮಕರನು ಮೊದಲು ಊಹುಗಂಧರ್ವನಾಗಿ ಮಡದಿಯ ರಾಶಿಯನ್ನು ಈಡೇರಿಸುವುದಕ್ಕಾಗಿ ಜಲ ಕೇಳಿಯಲ್ಲಿ ಆಡುವುದಕ್ಕಾಗಿ ಭೂಲೋಕಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ದೇವರ ಮುನಿಗಳ ಶಾಪಕ್ಕೊಳಗಾಗಿ ಮಕರನಾಗಿ ಹರಿಯಾದ ನನ್ನಿಂದ ಶಾಪ ವಿಮೋಚನೆಯಾಗಿದೆ. ಮಕರನ ಹಾಗೆ ನೀನು ಕೂಡ ಶಾಶ್ವತವಾದ ಗಜೆಯಿಂದ ಬಂದ ಪಾಂಡ್ಯಪುರ ಎಂಬ ರಾಜ್ಯವನ್ನು ಆಳುತ್ತಿದ್ದಂತ ಇಂದ್ರದ್ಯುಮ್ನ ಎಂಬ ರಾಜನಾಗಿದ್ದ. ನನ್ನನ್ನು ತಪಸ್ಸನ್ನು ಆಚರಿಸುವಾಗ ಅಗತ್ಯ ಮುನಿಗಳ ಶಾಪಕ್ಕೊಳಗಾಗಿ ನೀನು ಗಜೆಯಿಂದ ಬಂದ. ಹರಿದರ್ಶನ ಶಾಪ ವಿಮೋಚನೆಯಾಗಿದೆ. ಮೊದಲಿನ ಹಾಗೆ ಹೆಂಡತಿ ಮಕ್ಕಳೊಂದಿಗೆ ರಾಜ್ಯವನ್ನು ಆಡುತ್ತಾರೋ ಹೋಗುವುದಕ್ಕೆ ಶುಭವಾಗಲಿ. ಜಯ ಜಯ.